Hare Krishna, Hare Krishna, Hare Krishna. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 10. ಪ್ರವರ್ತತೆ ಯತ್ರ ರಜತಮಾಥಯೋ ಸತ್ವಂ ಚ ಮಿಶ್ರಂ ನ ಜಕಾಲ ವಿಕ್ರಮ ನ ಯತ್ರ ಮಾಯಾ ಕಿಮುತ ಅಪರೇ ಹರೇ ಅನುವ್ರತ ಯತ್ರ ಅಸುರಾರ್ಚಿತ. ಅನುವಾದ: ಭಗವಂತನ ಸ್ವಧಾಮದಲ್ಲಿ ತಮೋಗುಣ ಮತ್ತು ರಜೋಗುಣ ಇಲ್ಲ, ಅಥವಾ ಸತ್ವಗುಣದ ಪ್ರಭಾವವೂ ಇಲ್ಲ. ಅಲ್ಲಿ ಕಾಲದ ಪ್ರಭಾವದ ಪ್ರಾಬಲ್ಯವಿಲ್ಲ. ಇನ್ನು ಬಹಿರಂಗ ಶಕ್ತಿಯಾದ ಮಾಯೆಯ ಮಾತೆಲ್ಲಿ ಬಂತು? ಅದು ಆ ವಲಯದೊಳಗೆ ಪ್ರವೇಶಿಸಲಾರದು. ಅಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ದೇವತೆಗಳು ಮತ್ತು ದಾನವರಿಬ್ಬರು ಭಕ್ತರಾಗಿ ಭಗವಂತನ ಆರಾಧನೆ ಮಾಡುತ್ತಾರೆ. ಈ ಶ್ಲೋಕವನ್ನು ನಿರಾಕಾರವಾದಿಗಳಿಗೆ, ಮಾಯವಾದಿಗಳಿಗೆ ತಿಳಿಸಬೇಕು. ಯಾಕೆ? ಅವರು ಹೇಳುವಂಥದ್ದು ಕೃಷ್ಣ ಕೂಡ ಮಾಯೆಯಲ್ಲಿದ್ದಾನೆ, ಎಲ್ಲವೂ ಮಾಯ. ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಬ್ರಹ್ಮನಂದ್ರೆ ಈ ಬ್ರಹ್ಮಜ್ಯೋತಿ, ಅದು ಸತ್ಯ ಅಂತೆ, ಉಳಿದೆಲ್ಲ ಮಿಥ್ಯ. ಇದು ಕೂಡ ಮಿಥ್ಯ. ಪ್ರಬಲವಂಥದ್ದು ಇದು ಮಿಥ್ಯ. ಆದರೆ ಯಾಕೆ ನೀನು ಹಾಸ್ಪಿಟಲ್ ಓಪನ್ ಮಾಡ್ತೀವಿ, ಮತ್ತೆ ಕಾಲೇಜ್ ಯಾಕೆ ಓಪನ್ ಮಾಡ್ತೀವಿ? ನೋಡಿ, ಎಲ್ಲ ಮಾಯಾವಾದಿಗಳು ಹಾಸ್ಪಿಟಲ್ ಇದೆಲ್ಲ ಓಪನ್ ಮಾಡ್ತಾರೆ. ಸೋಷಿಯಲ್ ಸರ್ವಿಸ್, ಸೋಕಾಲ್ಡ್ ಸೋಷಿಯಲ್ ಸರ್ವಿಸ್ ಹೇಳಿದರೆ ನಾವು ಸಮಾಜ ಸೇವೆ ಮಾಡುವಂಥದ್ದು. ಪ್ರಭುಗಳು ಹೇಳ್ತಾರೆ, ಎನಿಬಡಿ ಯಾರಾದರೂ ಹೈಯರ್ ಲೆವೆಲ್ಗೆ ಟೇಸ್ಟ್ ಹೋದ ಮೇಲೆ ಲೋವರ್ ಲೆವೆಲ್ಗೆ ಬರುವುದಿಲ್ಲ. ಕೃಷ್ಣ ಸೇವೆ ಹೈಯೆಸ್ಟ್, ಈ ಸಮಾಜ ಸೇವೆ ಎಲ್ಲ ಲೋವೆಸ್ಟ್. ಯಾಕೆ ಹೋಗ್ತಾರೆ? ಯಾಕೆಂದ್ರೆ ಹೈಯರ್ ಟೇಸ್ಟ್ ಗೊತ್ತಿಲ್ಲ ಅವರಿಗೆ, ಹೈಯರ್ ಟೇಸ್ಟ್ ಗೊತ್ತಿಲ್ಲ. ಹಾಗಾಗಿ ಅವರು ಹೇಳುವಂಥದ್ದು ಇದು, ಭಗವಂತ ಕೂಡ ಗುಣದಲ್ಲಿದ್ದಾನೆ, ಭಗವಂತ ಕೂಡ ಮಾಯೆಯಲ್ಲಿದ್ದಾನೆ, ಎಲ್ಲ ಮಾಯೆ. ಮಾತ್ರ ಅವ ಹೇಳುವಂತ ಎಂತಂದ್ರೆ, ಅವ ಸತ್ತ ಮೇಲೆ ಒಂದಾಗುವಂತ ಅವ ಮಾಯೆಯಲ್ಲಿಲ್ಲ. ಎಂತೆಲ್ಲ ಹೇಳ್ತಾರೆ ನೋಡಿ, ಅದಕ್ಕೆ ಮೀನಿಂಗ್ ಲೆಸ್. ನಮ್ಗೆ ಕರೆಕ್ಟ್ ಈ ಫಿಲಾಸಫಿ ಅರ್ಥ ಆದ ಮೇಲೆ ಆ ಮಾಯವಾದಿ ಫಿಲಾಸಫಿ ವ್ಯಾಕ್ತು ಅಂತ ಆಗ್ತದೆ ನಮಗೆ. ಯಾಕೆಂದ್ರೆ ಅವರ ಮಾತೆ ಹಾಗೆ, ಕೃಷ್ಣ ಮಾಯೆಯಲ್ಲಿದ್ದಾನೆ, ಮತ್ತೆ ಅವ ಮಾಯಲ್ಲಿ ಇಲ್ಲ, ಅವ ಒಂದಾಗುದಂತೆ ದೇವರಲ್ಲಿ. ಸತ್ತ ಮೇಲೆ ನಾನು ದೇವರಾಗುವಂಥದ್ದು. ಇದಕ್ಕೆ ಎಂತ ಹೇಳುದಪ್ಪ? ಅಂದ್ರೆ ಎಷ್ಟು ಡಲ್ ಎಡೆಡ್ ನೋಡಿ. ನಮಗೆ ಫಿಲಾಸಫಿ ಗೊತ್ತಾದ ಮೇಲೆ ಅವರು ಎಂತ ಹೇಳ್ತಾರೆ ಅಂದ್ರೆ ನಮಗೆ ಒಂದು ಆಶ್ಚರ್ಯ ಆಗ್ತದೆ, ಯಾಕೆ ಈ ರೀತಿ ಹೇಳ್ತಾರೆ ಅಂತ. ಭಗವಂತನ ಸ್ವಧಾಮದಲ್ಲಿ ತಮೋಗುಣ ರಜೋಗುಣ ಇಲ್ಲ, ಇದು ನಾವು ತಿಳಿಬೇಕು ಫಸ್ಟ್. ರಜೋಗುಣ ತಮೋಗುಣ ಇರುವಂಥದ್ದು ಇಲ್ಲಿ ಯಾವುದು ನಮ್ಮ ಜೈಲಲ್ಲಿ, ಮೆಟೀರಿಯಲ್ ವರ್ಲ್ಡ್ ಅಲ್ಲಿ. ಮತ್ತೆ ಸತ್ವಗುಣ ಪ್ರಭಾವ ಇಲ್ಲ ನೋಡಿ ಅಲ್ಲಿ. ತಮೋಗುಣ ರಜೋಗುಣ ಸತ್ವಗುಣ ಇದಿರುವಂಥದ್ದು ಈ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ. ಅಲ್ಲಿರುವಂತಹ ಶುದ್ಧ ಸತ್ವ. ಈ ಮೂರು ಗುಣಗಳು ಯಾರ ಹತ್ರ ಇರುವಂಥದ್ದು? ಮಾಯೆ, ಅವಳಂಡ ಇರುವಂಥದ್ದು. ಮತ್ತೆ ಅಲ್ಲಿ ಕಾಲದ ಪ್ರಭಾವ ಇಲ್ಲ. ಹಾಗಾಗಿ ಇಲ್ಲಿ ಕಾಲ ಉಂಟು. ಈಗ ನಮಗೆ ಕಲಿಯುಗದಲ್ಲಿ 100 years ನಮ್ಮ ದೇಹ ಚೇಂಜ್ ಆಗ್ತದೆ. ಸಣ್ಣದಿಂದ ಕೌಮಾರಂ ಆಚರದು ಪ್ರಜ್ಞೋ ದೇಹಿನ ಸ್ಮಿಯತಾ ದೇ ಕೌಮಾರಂ ಯೌವನಂ ಜರ ತಥಾದೇ ಅಂತರ್ ಪ್ರಾಪ್ತಿ ಧೀರಸ್ತ್ರ ಮುಯ್ಯದು. ನಮ್ಮ ದೇಹ ಚೇಂಜ್ ಆಗ್ತಾ ಬಂದಿದೆ, ನಮಗೆ ಗೊತ್ತುಂಟು. ನಮ್ಮ ಬಾಡಿ ಮೆಟೀರಿಯಲ್, ಇಲ್ಲಿ ಕಾಲ ಉಂಟು. ಅಲ್ಲಿ ಸ್ಪಿರಿಚುವಲ್ ವರ್ಲ್ಡ್, ಅದು ಚೇಂಜ್ ಆಗುದಿಲ್ಲ, ಅದು ಹಾಗೆ ಇರ್ತದೆ. ಕಾಲ ಇಲ್ಲ ಅಲ್ಲಿ, ಟೈಮ್ ಫ್ಯಾಕ್ಟರ್ ಇಲ್ಲ. ಟೈಮ್ ಫ್ಯಾಕ್ಟರ್ ಅದಕ್ಕೆ ಪ್ರಭಾವ ಹೇಳುವಂಥದ್ದು, those who are hearing Bhagavatam daily, he is not going to die, he is going to live. ಯಾಕೆ ಹೇಳ್ತಾರೆ ಪ್ರಭಾವ? ಯಾಕೆಂದ್ರೆ ಕಾಲದ ಪ್ರಭಾವ. ಈಗ ನೋಡಿ, ಚಿತ್ರಕ್ಕೆ ಕೈಲಾಸಕ್ಕೆ ಹೋಗ್ತಾನೆ. ಅಲ್ಲಿ ಶಿವ ಪಾರ್ವತಿ ತೊಡೆಯಲ್ಲಿ ಕೂರಿಸಿ ನಾರದ ಮುನಿ ಕೂಡ ಇರ್ತಾರೆ. ಅಲ್ಲಿಂದ ಭಾಗವತ ಹೇಳುವಂಥದ್ದು ಶಿವ. ಹಾಗಾಗಿ ನೀವು ಸ್ಪಿರಿಚುವಲ್ ವರ್ಲ್ಡ್ ಹೋದ್ರೂ ಕೂಡ ಅಲ್ಲಿ ಕೂಡ ಭಾಗವತ ಆಗ್ತಾ ಇರ್ತದೆ. ಅದೇ ಕೃಷ್ಣ ಕಥಾ. ಹಾಗೆ ಕಾಲದ ಪ್ರಭಾವ ಅಲ್ಲಿಲ್ಲ, ಇಲ್ಲಿ ಉಂಟು ಕಾಲದ ಪ್ರಭಾವ, ಇಲ್ಲಿ ಉಂಟು. ಮತ್ತು ಇನ್ನು ಬಹಿರಂಗ ಶಕ್ತಿಯಾದ ಮಾಯ ಮಾತೆಯಲ್ಲಿ ಬಂತು.
ಕಾಲ ಇಲ್ಲ, ಮೂರು ಗುಣ ಇಲ್ಲ, ಮತ್ತೆ ಬಹಿರಂಗ ಶಕ್ತಿ ಎಲ್ಲಿ? ಇಲ್ಲವೇ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ಹೇಳುವಂಥದ್ದು, ಒಮ್ಮೆ ಪ್ರಭುಪಾದ ಶಿಷ್ಯ ಕೇಳುವಂಥದ್ದು, ಪ್ರಭುಪಾದ ನೀವು ಹಿಂದೆ ಸುಖ ಮಾಡಿದ್ದೀರಾ ಅಂತ. ಪ್ರಭುಪಾದ ಹೇಳ್ತಾರೆ, ಈ ಲೈಫಲ್ಲಿ ನಾನು ಹಿಂದೆ ಸುಖ ಮಾಡಲೇ ಇಲ್ಲ, ಒಂದೊಂದು ಹಿಂದೆ ಸುಖ ಮಾಡಲಿಲ್ಲ. ಪ್ರಭುಪಾದ ಹೇಳ್ತಾರೆ, ಮಾಯಾ ಕಾಂಟ್ ಟಚ್ ಮೀ. ಅವರು ಬಹಿರಂಗ ಶಕ್ತಿ ಮುಟ್ಲಿಕ್ಕೆ ಆಗುದಿಲ್ಲ ನನ್ನನ್ನು. ಹೇಗೆ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾರೆ. ಈಗ ನಾವು ಲೀಲಾಮೃತ ಸಂಜೆ ಮಾಡ್ತೇವೆ, ಲೀಲಾಮೃತದಲ್ಲಿ ಪ್ರಭುಪಾದ ಇದು ಹೇಗೆ ಎನ್ವೈರನ್ಮೆಂಟ್ ಹೇಗಿತ್ತು ಅಲ್ಲಿ, ಟೋಟಲ್ ಅದು ತಾಮಸಿಗೆ ಹೇಳ್ಬೋದು, ರಾಜಸಿಗಿಂತ ತಾಮಸಿಗೆ. ಅಲ್ಲಿ ಪ್ರಭುಪಾದ ಎಫೆಕ್ಟ್ ಆಗಲಿಲ್ಲ ಪ್ರಭುಪಾದಿಗೆ. ಇನ್ಫ್ಯಾಕ್ಟ್ ಅವರು ತಮ್ಮ ಗುಣದವರು ಭಕ್ತರಾದರು, ಇದಾಗುವಂಥದ್ದು. ಹಾಗಾಗಿ ಇದನ್ನು ತಿಳಿಬೇಕು. ಮಾಯೆ ಮಾತು ಎಲ್ಲಿ ಮಾತು, ಅದು ಆ ವಲಯದೊಳಗೆ ಪ್ರವೇಶಿಸಲಾರ ನೋಡಿ, ಎಂಟ್ರಿ ಇಲ್ಲ ಮಾಯೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ. ಅಲ್ಲಿ ಯಾವುದೇ ತಾರತಮ್ಯ ಇಲ್ಲದ ದೇವತೆ ಮತ್ತು ದಾನವರು ಇಬ್ಬರು ಭಕ್ತರಾಗಿ ಭಗವಂತನ ಆರಾಧನೆ ಮಾಡ್ತಾರೆ, ಇಬ್ಬರು ಕೂಡ. ಈಗ ನಾವು ಭಾವಾರ್ಥಕ್ಕೆ ಹೋಗುವ, ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತವೇಂದ್ರ ಸ್ವಾಮಿ ಶ್ರೀಲ ಪ್ರಭುಪಾದ್, ಶ್ರೀಲಾ ಪ್ರಭುಪಾದ್ ಕಿ ಜೈ. ತ್ರಿಪಾಲ್ ವಿಭೂತಿ ಎಂದು ಕರೆಯಲಾಗದ ಭಗವಂತನ ಸಾಮ್ರಾಜ್ಯವು ಅಥವಾ ವೈಕುಂಠದ ವಾತಾವರಣವು ಐಕ ಬ್ರಹ್ಮಾಂಡಗಳಿಂದ 3 ಪಟ್ಟು ದೊಡ್ಡದಾಗಿದೆ. ಅಂದರೆ ಸ್ಪಿರಿಚುವಲ್ ವರ್ಲ್ಡ್ 3/4, ಮೆಂಟಲ್ ವರ್ಲ್ಡ್ 1/4. ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಲೋಕ, ಕಾಲು ಭಾಗ ಈ ಭೌತಿಕ ಲೋಕ, 3 ಪಟ್ಟು ದೊಡ್ಡದಾಗಿದೆ. ಅದನ್ನು ಇಲ್ಲಿ ಮತ್ತು ಭಗವದ್ಗೀತೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಲಕ್ಷಾಂತರ ನಕ್ಷತ್ರಗಳು ಮತ್ತು ಗ್ರಹಗಳಿಂದ ಕೂಡಿದ ಈ ಬ್ರಹ್ಮಾಂಡವು ಮಹತ್ತತ್ವ ವ್ಯಾಪ್ತಿಯೊಳಗಿನ ಅಂತ ಕೋಟ್ಯಾಂತರ ಬ್ರಹ್ಮಾಂಡಗಳ ಸಮುದಾಯದಲ್ಲಿ ಒಂದಾಗಿದೆ. ಮಹತ್ತತ್ವ ಅಂದರೆ ಟೋಟಲ್ ಡಾರ್ಕ್ನೆಸ್ಗೆ ಗ್ಲಾನ್ಸ್ ಮಾಡುವಂಥದ್ದು ಯಾರು? ಮಹಾವಿಷ್ಣು, ಕಾರಣದ ಕಷಾಯ ವಿಷ್ಣು, ಮತ್ತೆ ಕ್ರಿಯೇಷನ್ ಆಗುವಂಥದ್ದು. ಎಲ್ಲ ಕೋಟ್ಯಾಂತರ ಬ್ರಹ್ಮಾಂಡಗಳು ಸೇರಿಯೂ ಅದು ಭಗವಂತನ ಇಡೀ ಸೃಷ್ಟಿಯ 4ನೇ ಒಂದು ಅಂಶ ಮಾತ್ರ, 1/4 ಯಾವುದು ನಮ್ಮ ಮೆಟೀರಿಯಲ್ ವರ್ಲ್ಡ್. ಜೊತೆಗೆ ಪರಂ ವ್ಯೋಮವು ಇದೆ. ಈ ಆಗಸದಾಚೆಗೆ ವೈಕುಂಠ ಎಂಬ ಹೆಸರುಗಳಿನ ಆಧ್ಯಾತ್ಮಿಕ ಗ್ರಹಗಳಿವೆ. ಇವೆಲ್ಲ ಭಗವಂತನ ಒಟ್ಟಾರೆ ಸೃಷ್ಟಿಯ ಮುಕ್ಕಾಲು ಅಂಶ ನೋಡಿ. ಅದೆಲ್ಲ ಸೇರಿ 3/4, ಮುಕ್ಕಾಲು ಅಂಶ. ಭೌತಿಕ ಲೋಕ 1/4. ಭಗವಂತನ ಸೃಷ್ಟಿಗಳು ಸದಾ ಅಸಂಖ್ಯಾತವಾದದ್ದು, ಲಿಮಿಟೆಡ್ ಸೃಷ್ಟಿ ಭಗವಂತದ್ದು. ಒಬ್ಬ ಮನುಷ್ಯ ಒಂದು ಮರದ ಎಲೆಗಳನ್ನು ಕೂಡ ಎನ್ನಿಸಲಾರ, ಅಥವಾ ತನ್ನ ತಲೆಯ ಕೂದಲುಗಳನ್ನು ಎನಿಸಲಾರ. ನಮಗೆ ಕೌಂಟ್ ಮಾಡ್ಲಿಕ್ಕೆ ಆಗ್ತದ ಕೂದಲು ಎಷ್ಟುಂಟಂತ? ಆಗುವುದಿಲ್ಲ. ತಮ್ಮ ಶರೀರದ ಮೇಲಿನ ಒಂದು ಕೂದಲನ್ನು ಸೃಷ್ಟಿಸಲು ಆಗದ ಮೂರ್ಖ ಮಾನವರು ತಾವೇ ಸ್ವಯಂ ಭಗವಂತನಾಗುವ ಕಲ್ಪನೆಯಿಂದ ಬೀಗುತ್ತಾರೆ ನೋಡಿ, ಈ ಮಾಯಾವಾದಿಗಳು. ನಾನೇ ದೇವರು, ಒಂದು ಕೂದಲು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ ಅವನಿಗೆ? ಇಲ್ಲ. ಅದು ಹೇಳ್ತಾರೆ, ಮಾನವನ ಪಯಣದ ಅದ್ಭುತ ವಾಹನಗಳನ್ನು ಕಂಡು ಹಿಡಿಯಬಹುದು. ಸೈಂಟಿಸ್ಟ್ನವರು ಹೇಳುವಂಥದ್ದು, ಪ್ರಪೋದ ಕೇಳ್ತಾರೆ ಸೈಂಟಿಸ್ಟ್ನವರು. We have done aeroplane, we have done helicopter, we have achieved, ನಾವು ಅಚೀವ್ಮೆಂಟ್ ಮಾಡಿದ್ದೇವೆ. ಪ್ರಪೋದ ಹೇಳಿದ್ರು, ನಿಮ್ಮ ಈ ಏರೋಪ್ಲೇನ್, ಫಸ್ಟ್ ಆಫ್ ಆಲ್ ನೀವು ಫ್ಯಾಕ್ಟ್ರಿ ಮಾಡಿದ್ದೀರಿ ಏರೋಪ್ಲೇನ್ ಮಾಡಲಿಕ್ಕೆ, ಬಡ್ 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 ಬಡ ಅಂತ. ಮತ್ತೆ ಏರೋಪ್ಲೇನ್ ಹೋಗ್ಲಿಕ್ಕೆ ನಿಮಗೆ ಪೆಟ್ರೋಲ್ ಬೇಕು. ಪೆಟ್ರೋಲ್ ಖಾಲಿ ಆದ ಕೂಡಲೇ ವಾಪಸ್ ಬರ್ತದೆ ಕೆಳಗೆ, ಅಲ್ಲಿ ನಿಲ್ಲಿಕ್ಕೆ ಆಗ್ತದ? ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಹ್ಯಾಸ್ ಕ್ರಿಯೇಟೆಡ್ ಸೋ ಮೆನಿ ಏರೋಪ್ಲೇನ್ಸ್, ಜುಪಿಟರ್, ಮಾರ್ಸ್, ವೀನಸ್. ಪ್ರಭುಪಾದ ಹೇಳ್ತಾರೆ ನೆಪ್ಚ್ಯೂನ್. ಅದಕ್ಕೆ ಪೆಟ್ರೋಲ್ ಬೇಕಂತಿಲ್ಲ. ಹಾಗಾಗಿ ನಾವು ಅದೇ ನೋಡಿ, ಪ್ರಭುಪಾದ ಅದನ್ನು ಹೇಳುವಂಥದ್ದು, ಮೇಲಿನ ಒಂದು ಕೂದಲನ್ನು ಸೃಷ್ಟಿ ಆಗದ ಮೂರ್ಖನು ಮಾನವ ತಾವೇ ಸ್ವಯಂ ಭಗವಂತ ನಾವು ಕಲ್ಪನೆಯಿಂದ ಬೀಗುತ್ತಾರೆ. ಮಾನವನ ಪ್ರಯಾಣದ ಅದ್ಭುತ ವಾಹನಗಳು ಕಂಡು ಹಿಡಿಯಬಹುದು, ಅದೇ ಏರೋಪ್ಲೇನ್. ಹೆಚ್ಚು ಪ್ರಚುರ ಪಡಿಸಲಾಗಿರುವ ತನ್ನ ಬಾಹ್ಯಾಕಾಶ ನೌಕೆಯಲ್ಲಿ ಚಂದ್ರಲೋಕವನ್ನು ತಲುಪಬಹುದು. ಚಂದ್ರಲೋಕ, ನಾವು ಫಸ್ಟ್ ಆಫ್ ಆಲ್ ಚಂದ್ರಲೋಕ ಹೋಗ್ಲಿಲ್ಲ, ಅವ್ರು ಹೋಗ್ಲಿಕ್ಕೆ ಆಗುದಿಲ್ಲ. ಈ ಶರೀರದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು -2 ಡಿಗ್ರಿ ಬರುವಾಗ ನಮ್ದು ಎಂತ ಹೇಳುದು, ನಡ್ಕ ಬರ್ತದೆ ನಮಗೆ. ಅಲ್ಲಿ ತುಂಬಾ ಮೈನಸ್ ಅಂತೆ, ಜಾಸ್ತಿ ಮೈನಸ್ ಚಂದ್ರಲೋಕದಲ್ಲಿ. ಮತ್ತೆ ಹೇಗೆ ಹೋಗ್ಲಿಕ್ಕೆ ಆಗ್ತದೆ? ಹಾಗಾಗಿ ನೋಡಿ, ಇದನ್ನೆಲ್ಲ ನಾವು ಶಾಲೆ ಕಾಲೇಜಲ್ಲಿ ಮಕ್ಕಳಿಗೆ ಕಲಿಸಿದ್ರೆ, ಈಗ ಮಕ್ಕಳು ನೋಡಿ, ಪ್ರಭುಪಾದ ಹೇಳುವಂಥದ್ದು, ಒಂದು 22 ವರ್ಷ ನಾವು ಎಣಿಸೋದಂತ, ನನ್ನ ಮಗ ತುಂಬಾ ಕಲಿತ, ಡಾಕ್ಟರ್ ಕಲಿತ, ಇಂಜಿನಿಯರ್ ಕಲಿತ ಅಂತ. ಇಲ್ಲ, ಪ್ರಭುಪಾದ ಹೇಳೋದು, ಈಸ್ ಬಿಕಮಿಂಗ್ ಆನಿಮಲ್ ಈ ಎಜುಕೇಶನ್ ಇಂದ. ಯಾಕೆಂದ್ರೆ ಈ ಸೋಕಾಲ್ಡ್ ಸೈನ್ಸ್, ಪ್ರಭುಪಾದ ಹೇಳೋದು ಸೋಕಾಲ್ಡ್ ಸೈನ್ಸ್ ಅನ್ನು ಹೇಳಿದನ್ನು ನಾವು ನಂಬುವಂಥದ್ದು. ಅದು ಎಂತ ಹೇಳುದು, ಥಿಯರಿ, ಫ್ಯಾಕ್ಟ್ ಅಲ್ಲ.
ಈ ಭಾಗವತಂ ಥಿಯರಿ, ಅದು ಫ್ಯಾಕ್ಟ್, ಅದು ಥಿಯರಿ, ಭಾಗವತಂ ಫ್ಯಾಕ್ಟ್. ಹಾಗೆ ಮಕ್ಕಳಿಗೆ ನಾವು ಎಂತ ಕಲಿಸಬೇಕು? ಇದನ್ನು ಕಲಿಸಬೇಕು. ಅದಕ್ಕೆ ಪ್ರಪೋಸಲ್, ಆಸ್ ಸೂನ್ ಆಸ್ ಹಿ ಕಂಪ್ಲೀಟ್ಸ್ ಹಿಸ್ ಎಜುಕೇಶನ್ 22 years 23 years ವಿ ಆರ್ ಕ್ರಿಯೇಟಿಂಗ್ ಅನಿಮಲ್ಸ್. ಪ್ರಾಣಿಗಳು ನಾವು ಅಂದ್ರೆ ಹೊರಗೆ ಬರುವಂಥದ್ದು. ಈಗ ಗ್ರಾಜುಯೇಷನ್ ಆದ ಕೂಡಲೇ ಗ್ರಾಜುಯೇಷನ್ ಹಾಕಿ ಇಲ್ಲ ಬರ್ತಾನಲ್ಲ ಹೀಗೆ ಅಂತ ಹೇಳೋದು, ಗ್ರಾಜುಯೇಷನ್ ಡೇ ತಲೆಗೆಲ್ಲ ಹಾಕಿ ಈ ಕೋಟ್ ಎಲ್ಲ ಹಾಕಿ, ಎಸ್ ಟುಡೇ ಇಸ್ ಗ್ರಾಜುಯೇಷನ್ ಡೇ. ಗ್ರಾಜುಯೇಷನ್ ಆದ ಕೂಡಲೇ ಎಂತಂದ್ರೆ ಪ್ರಪೋಸಲ್, ಹೇಗಂದ್ರೆ ಈ ಪ್ರಾಣಿಗಳ ಇದನ್ನು ಇಡಬೇಕು, ಪ್ರಾಣಿಯಾಗಿ ಬರುವಂಥದ್ದು. ಏನು ಗೊತ್ತಿಲ್ಲ ಎಂತಂದ್ರೆ ಎಂತೆಂತ ಅಂಡರ್ಸ್ಟ್ಯಾಂಡಿಂಗ್. ಚಂದ್ರಲೋಕದ್ದು ಅಮೆರಿಕನವರು ಹೇಗಂದ್ರೆ ಯಾವುದೋ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದರೆ ಅದು ನಮಗೆ ತುಂಬ ಇಷ್ಟ ಆಗುವಂಥದ್ದು, ತುಂಬ ಇಷ್ಟ ಆಗುವಂಥದ್ದು. ಯಾರಿಗೆ? ಯೂತಿಗೆ ಎಸ್ಪೆಷಲಿ. ಹಾಗಾಗಿ ಇದು ನೋಡಿ, ಹೆಚ್ಚು ಪ್ರಚಾರ ಪಡಿಸಲಾಗಿರುವ ತನ್ನ ಬಾಹ್ಯಾಕಾಶ ನೌಕೆಯಲ್ಲಿ ಚಂದ್ರಲೋಕವನ್ನು ತಲುಪಬಹುದು. ಆದರೂ ಅಲ್ಲಿ ಹೆಚ್ಚು ಕಾಲ ಉಳಿಯಲಾರ. ನೋಡಿ, ಹೋದ್ರೆ ಕೂಡ ಎಂತ ಮಾಡ್ಲಿಕ್ಕೆ ಆಗ್ತದೆ? ಈಗ ಮೂನ್ ಪ್ಲಾನೆಟಿಗೆ ಒಂದು 70s ಎಂತ ಒಬ್ರು ಜರ್ನಲಿಸ್ಟ್ ಬಂದು, ಸ್ವಾಮೀಜಿ ನೀವೆಂತ ಹೇಳ್ತೀರಿ, ನಾವು ಅಮೆರಿಕನ್ಸ್ ಅಚೀವ್ ಮಾಡಿದ್ದೇವೆ. ಎಂತ ಅಚೀವ್ ಮಾಡಿದ್ದೇವೆ? ಜನ್ಮ ಮೃತ್ಯು ಜರ ಹಾಗೆ ಉಂಟು. ಪ್ರಪೋಸಲ್ ಹೇಳ್ತಾರೆ, ನಿಮಗೆ ಜನ್ಮವನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ಮೃತ್ಯುವನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ರೋಗವನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ಮತ್ತೆ ಈ ಓಲ್ಡ್ ಏಜ್ ಅನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಮತ್ತೆಂತ ಅಚೀವ್ಮೆಂಟ್? ಅಲ್ಲ, ಅಚೀವ್ಮೆಂಟ್ ನಾವು ಚಂದ್ರಲೋಕ ಹೋಗಿದ್ದೇವೆ. ಪ್ರಪೋಸಲ್ ಹೇಳ್ತಾರೆ, ನಾವು ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ಅಲ್ಲ, ಸತ್ಯ ಹೇಳ್ಬೇಕಾ? ಅಲ್ಲ, ನಿನಗೆ ಖುಷಿ ಆಗ್ಲಿಕ್ಕೆ ಹೇಳ್ಬೇಕಾ? ಸತ್ಯ ಹೇಳಿ. ಅದಕ್ಕೆ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತಾರೆ ಪ್ರಪೋಸಲ್. ಸತ್ಯ ಹೇಳ್ತೇನೆ, ವೇಸ್ಟ್ ಆಫ್ ಟೈಮ್. ಈಗ ನಮ್ದು ಯೂತ್, ಈಗ ಭಾರತ ಆಗಲಿ ಎಲ್ಲ ಕಡೆ ಯೂತಿಗೆ ಹೇಳಿದ್ರೆ ಫುಲ್ ಪೇಪರಲ್ಲಿ ಬಂದು ಅದು ಮಾಡಿದ್ದು ಇದು ಮಾಡಿದ್ದು. ಪ್ರಾಪರ್ ಸತ್ಯ, ವೇಸ್ಟ್ ಆಫ್ ಟೈಮ್ ಅಂತ. ಅವ್ರು ಹೇಳಿದ್ರು, ಯಾಕೆ ಸ್ವಾಮೀಜಿ ವೇಸ್ಟ್ ಆಫ್ ಟೈಮ್ ಹೇಳ್ತೀರಿ? ಇದು ನಮಗೆ ಕ್ಯೂರಿಯಾಸಿಟಿ. ಚಂದ್ರಲೋಕದ ಪ್ರಪೋಸಲ್ ಹೇಳ್ತಾರೆ, ಚೈಲ್ಡ್ ಇಸ್ ಕ್ಯೂರಿಯಾಸಿಟಿ, ಮಕ್ಕಳ ಆಟ. ಮಕ್ಕಳಿಗೆ ಕೂಡ ಕ್ಯೂರಿಯಾಸಿಟಿ ಇರ್ತದೆ, ಅಪ್ಪ ನನಗೆ ಅದು ಬೇಕು ಇದು ಬೇಕು. ಪ್ರಪೋಸಲ್ ಹೇಳ್ತಾರೆ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಚಂದ್ರಲೋಕ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾವು ಅಲ್ಲಿಂದ ಕಲ್ಲಿಲ್ಲಿ ಬೇಕಾದಷ್ಟು ಉಂಟು. ಯಾಕೆ ನಿಮಗೆ ಬೇರೆ ಕೆಲಸ ಇಲ್ವಾ? ಹಾಗೆ ಪ್ರಭುಪಾದ್ ಇಮಿಡಿಯೇಟ್ ಹೇಳಿದ್ರು, ಇದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಐಡಿಯಾ ಅಂತ ಗೌರ್ಮೆಂಟ್. ಇದು ಇಮಿಡಿಯೇಟ್ ಹೇಳಿದ್ರು ಪ್ರಭುಪಾದ್. ಮತ್ತೆ 15 ದಿವಸ ಬಿಟ್ಟ ಗೌರ್ಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರು. ನೋಡಿ, ಶುದ್ಧ ಭಕ್ತರೆಲ್ಲ ಗೊತ್ತಾಗ್ತದೆ. ಹಾಗಾಗಿ ಈ ಸೋಕಾಲ್ಡ್ ಪೊಲಿಟಿಷಿಯನ್ ನಮ್ಮನ್ನು ಕುರಿ ಮಾಡ್ತಾ ಇದ್ದಾರೆ. ಕುರಿಗಳು ಸಾರ್, ಕುರಿಗಳು ನಾವು. ಎಂತ ಶಾಲಾ ಕಾಲೇಜಲ್ಲಿ ಎಂತ ಕಲಿಸ್ತಾರೆ, ಯಾವುದು ಇನ್ಸಿಗ್ನಿಫಿಕೆಂಟ್. ಮಕ್ಕಳನ್ನು ನಾವು ಯಾವ ಪ್ರಾಡಕ್ಟ್ ಮಾಡ್ತಾ ಇದ್ದೇವೆ? ಎಂತ ಪ್ರಾಡಕ್ಟ್? ಒಂದು ಹೊರಗೆ ಬಂದ ಕೂಡಲೇ ಎಂತ ಪ್ರಾಣಿ ಆಗುವಂಥದ್ದು. ಪ್ರಾಣಿಗಳು ಮಾಡುವ ಆಕ್ಟಿವಿಟೀಸ್ ಮಾಡ್ತಾನೆ ಅಷ್ಟೇ. ಆಹಾರ, ನಿದ್ರಾ, ಭಯ, ಮೈಥುನ. ಹಾಗಾಗಿ ಉಳಿಯಲಾರ. ಸಾತ್ವಿಕನು ಬ್ರಹ್ಮಾಂಡದ ಭಗವಂತ ತಾನೇ ಎಂಬಂತೆ ಉಬ್ಬದೆ ಪಾರಮಾರ್ಥಿಕ ಜ್ಞಾನ ಪ್ರಾಪ್ತಿಯ ಸುಲಭ ಮಾರ್ಗದ ವೇದ ಸಾಹಿತ್ಯ ಉಪದೇಶಗಳನ್ನು ಅನುಸರಿಸ್ತಾನೆ. ಸಾತ್ವಿಕನು ಒಬ್ಬುವುದಿಲ್ಲ, ವೇದ ಸಾಹಿತ್ಯ ಅನುಸರಿಸ್ತಾನೆ. ಆದ್ದರಿಂದ ನಾವು ಶ್ರೀಮದ್ ಭಾಗವತದ ಪ್ರಮಾಣದ ಮುಖೇನ ಐಕ ಆಕಾಶದಾಚೆ ಇರುವ ದಿವ್ಯಲೋಕ ಸ್ವರೂಪ ಮತ್ತು ರಚನೆಗಳನ್ನು ತಿಳಿದುಕೊಳ್ಳೋಣ. ನೋಡಿ, ಭಾಗವತವನ್ನು ತಿಳಿಯುವ ಈ ಸೋಕಾಲ್ಡ್ ಪುಸ್ತಕದಿಂದಲ್ಲ. ಸೋಕಾಲ್ಡ್ ಪುಸ್ತಕವನ್ನು ಬದಿಗಿಡುವ ಏನು ಪ್ರಯೋಜನ ಇಲ್ಲ. ನಾವು ಎಂತ ಹೇಳುವಂಥದ್ದು ಕತ್ತೆಗಳಾಗುವಂಥದ್ದು ಅದರಿಂದ. ಪ್ರಭುಪಾದ ಹೇಳ್ತಾರೆ, 2-legged animal, we are going to become 2-legged animal. 2 ಕಾಲಿದು ಪ್ರಾಣಿ ನಾವು ಅಷ್ಟೇ. ಹಾಗೆ ಈ ಸೋಕಾಲ್ಡ್ ಗ್ರಂಥವನ್ನು ಬದಿಗಿಡುವ, ಶ್ರೀಮದ್ ಭಾಗವತವನ್ನು ಆಕ್ಸೆಪ್ಟ್ ಮಾಡುವ. ಅದನ್ನು ಆಕ್ಸೆಪ್ಟ್ ಮಾಡಿದ ಎಂತಾಗ್ತದೆ? ಶ್ರೀಮದ್ ಭಾಗವತ ಪ್ರಮಾಣ ಮುಖೇನ ಐಕ ಆಕಾಶದ ಆಚೆ ಇರುವ ದಿವ್ಯಲೋಕದ ಸ್ವರೂಪ ಮತ್ತು ರಚನೆಯನ್ನು ತಿಳಿದುಕೊಳ್ಳೋಣ. ಆ ಆಕಾಶದಲ್ಲಿ ಐಕ ಗುಣಗಳು, ವಿಶೇಷವಾಗಿ ತಮೋ ಮತ್ತು ರಜೋಗುಣಗಳು ಇಲ್ಲವೇ ಇಲ್ಲ, ಅಲ್ಲಿ ಇಲ್ಲ. ರಜಸ್ತಮೋ ಭಾವ, ಕಾಮಲೋಭ ದಯಜೆ, ಅಲ್ಲಿ ಅದು ಇಲ್ಲ. ತಮೋ ಗುಣವು ಜೀವಿಯ ಮೇಲೆ ಕಾಮ ಮತ್ತು ಹಂಬಲಗಳ ಹವ್ಯಾಸ ಅಂಟಿಸಿಕೊಳ್ಳುವಂತೆ ಪ್ರಭಾವ ಬೀರುತ್ತದೆ. ಅಂದರೆ ಇದರ ಅರ್ಥ ವೈಕುಂಠದಲ್ಲಿ ಜೀವಿಗಳು ಇವೆರಡರಿಂದ ಮುಕ್ತರು. ವೈಕುಂಠದಲ್ಲಿ ಅಂತ ಹಂಬಲ ಮತ್ತು ಕಾಮ ಇಲ್ಲ ಅಂತ. ಭಗವದ್ಗೀತೆಯಲ್ಲಿ ದೃಢಪಡಿಸಲಾಗಿರುವಂತೆ ಬ್ರಹ್ಮಭೂತ ಜೀವನ ಹಂತದಲ್ಲಿ ಯಾರೊಬ್ಬರು ಹಂಬಲ ಮತ್ತು ಶೋಕಗಳಿಂದ ಮುಕ್ತರಾಗ್ತಾರೆ.
ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚದಿ ನ ಕಾಂಕ್ಷತಿ ಸಮಾ ಸರ್ವೇಶು ಭೂತೇಶು ಮದ್ಭಕ್ತಿ ಲಭತೆ ಬರ್. ಬ್ರಹ್ಮಭೂತ ಸ್ಟೇಜ್ ಅಂದ್ರೆ ಐ ಆಮ್ ನಾಟ್ ಬಾಡಿ, ಐ ಆಮ್ ಸ್ಪಿರಿಟ್ ಸೋಲ್, ನಾನು ದೇಹ, ನನ್ನ ಆತ್ಮ. ಪ್ರಸನ್ನಾತ್ಮ, ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚತಿ. ಶೋಚತಿ ಅಂದ್ರೆ ಈಗ ಸಪೋಸ್ 1 ಕೋಟಿ ನೀವು ಯಾರ ತಂದು ಕೊಡ್ತೀನಿ ನಮಗೆ ಟೆಂಪಲ್ ಕನ್ಸ್ಟ್ರಕ್ಷನ್ಗೆ, ಇವತ್ತು ತಂದು ಕೊಡ್ತೀವಿ, ಪ್ರಭುಜಿ ಇದು 1 ಕೋಟಿ ಟೆಂಪಲ್ಗೆ ಅಂತ. ನಾನಾಗ 1 ಕೋಟಿ ಬಂತು, ಒಂದು ಹಾರಾಡುವುದಿಲ್ಲ. ಅದೇ ನಾಳೆ ನೀವು ಬಂದು ಕೇಳ್ತೀರಿ, ಅದು 1 ಕೋಟಿ ನನಗೆ ಬೇಕು, ನನಗೆ ಮನೆ ಕಟ್ಟಲಿಕ್ಕೆ ಉಂಟು, ನಾನು ಕೊಡ್ತೇನೆ. ಆಗ ನನ್ನ ಹಣ ಹೋಯಿತು, ಬೇಜಾರಿಲ್ಲ, ಬೇಜಾರಿಲ್ಲ. ಅದು ಆ ಲೆವೆಲ್. ನಾ ಶೋಚದಿ ನಾ ಕಾಂಕ್ಷತಿ, ಬ್ರಹ್ಮಭೂತ ಲೆವೆಲ್. ಹಾಗೆ ಭಗವದ್ಗೀತೆ ಬ್ರಹ್ಮಭೂತ ಜೀವನ ಹಂತದಲ್ಲಿ ಯಾರೊಬ್ಬರು ಹಂಬಲ ಮತ್ತು ಶೋಕಗಳನ್ನು ಮುಕ್ತರಾಗುತ್ತಾರೆ. ಆದ್ರೆ ನಿರ್ಣಾಯಕವಾಗಿ ಹೇಳುವುದಾದ್ರೆ ವೈಕುಂಠ ಗ್ರಹಗಳ ನಿವಾಸಿಗಳು ಬ್ರಹ್ಮಭೂತ ಜೀವಿಗಳು. ಇವರು ಹಂಬಲ ಮತ್ತು ಶೋಕಗಳಿಂದ ಒಡಗೂಡಿದ ಐಕ ಜೀವಿಗಳಿಂದ ವಿಭಿನ್ನರು. ತಾಮಸ ಮತ್ತು ರಜೋಗುಣಗಳು ಹೊಂದಿಲ್ಲದ ಯಾರೇ ಆಗಲಿ ಐಕ ಜಗತ್ತಿನಲ್ಲಿ ಸತ್ವಗುಣದಲ್ಲಿ ಇರುವವರೆಂದು ಪರಿಗಣಿಸಲ್ಪಡುವರು. ಐಕ ಜಗತ್ತಿನಲ್ಲಿ ಕೆಲವೊಮ್ಮೆ ಸತ್ವಗುಣವು, ರಜೋಗುಣವು ಮತ್ತು ತಮೋಗುಣವು ಸಂಪರ್ಕದಿಂದ ಕಲುಷಿತಗೊಳ್ಳುತ್ತದೆ. ಅಂದರೆ ಕೆಲವೊಮ್ಮೆ ಬೆಳಗಿನ ಜಾವದಲ್ಲಿ ಸತ್ವಗುಣ, ಮಧ್ಯಾಹ್ನ ರಜೋಗುಣ, ರಾತ್ರಿ ತಮೋಗುಣ. ವೈಕುಂಠ ಲೋಕದಲ್ಲಿ ಅದು ಅಪ್ಪಟವಾದ ಸತ್ವಗುಣ ಮಾತ್ರ, ಅಂದರೆ ಶುದ್ಧ ಸತ್ವ. ಶುದ್ಧ ಸತ್ವ ಎಲ್ಲಿ? ವೈಕುಂಠದಲ್ಲಿ. ಅಲ್ಲಿ ಇಡೀ ಪರಿಸ್ಥಿತಿ ಬಹಿರಂಗ ಶಕ್ತಿ ಮಾಯಾ ಪ್ರಕಟನದಿಂದ ಮುಕ್ತವಾದದ್ದು. ಅಲ್ಲಿ ಮಾಯೆ ಇಲ್ಲ. ಅಲ್ಲಿರುವಂಥದ್ದು ಯೋಗ ಮಾಯೆ. ಯೋಗ ಮಾಯೆ ಅಂದರೆ ರಾಧಾರಾಣಿ, ಇಂಟರ್ನಲ್ ಪೊಟೆನ್ಸಿ. ಇಲ್ಲಿರುವಂಥದ್ದು ಭೌತಿಕ ಲೋಕದಲ್ಲಿ ಮಹಾಮಾಯೆ. 3/4 ಅಂದರೆ 3/4 ಭಾಗದಲ್ಲಿರುವಂಥದ್ದು ಯೋಗ ಮಾಯೆ ರಾಧಾರಾಣಿ, 1/4 ಭಾಗದಲ್ಲಿರುವಂಥದ್ದು ಮಹಾಮಾಯೆ ದೇವಿ ಅಷ್ಟೇ. ಮಾಯಾಶಕ್ತಿಯು ಪರಮಪ್ರಭು ಭಗವಂತನ ಅವಿಚಿನ್ನ ಅಂಗವಾದರೂ ಅದು ಭಗವಂತನಿಂದ ಭಿನ್ನವಾದದ್ದು. ಏಕೆಂದ್ರೆ ಈ ಎಲ್ಲ ಪೊಟೆನ್ಸೀಸ್ ಭಗವಂತನಿಂದ ಬರುವಂಥದ್ದು, ಭಗವಂತನೇ ಬಂದದ್ದು. ಅದ್ವೈತ ಸಿದ್ಧಾಂತಿಗಳು ಹೇಳುವಂತೆ ಮಾಯಾಶಕ್ತಿಯು ಸುಳ್ಳು ಅಲ್ಲ. ಅಂದರೆ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅವ್ರು ಹೇಳುವಂಥದ್ದು. ಹಗ್ಗವನ್ನು ಹಾವೆಂದು ಒಪ್ಪಿಕೊಳ್ಳುವುದು ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಮಾಯೆ ಎನಿಸಬಹುದು. ಅಂದರೆ ಹಗ್ಗವನ್ನು ಹಾವಂತ ಒಪ್ಪಿಸುವಂಥದ್ದು. ಆದರೆ ಹಗ್ಗವು ಸತ್ಯ, ಹಾವು ಸತ್ಯ. ಮರಳುಗಾಡಿನಲ್ಲಿ ನೀರನ್ನು ಹುಡುಕುತ್ತಿರುವ ಅಜ್ಞಾನಿ ಪ್ರಾಣಿಗೆ ಸುಡುವ ಮರುಭೂಮಿಯು ಮರೀಚಿಕೆಯು ಮಾಯೆಯಾಗಿ ಕಾಣಬಹುದು. ಮರಳುಗಾಡಿನಲ್ಲಿ ನೀರನ್ನು ಹುಡುಕುತ್ತಿರುವ ಅಜ್ಞಾನಿ, ಮರುಭೂಮಿಯ ಓಕೆ ಅಂದರೆ ಮಿರಾಜ್ ಅಂದರೆ ಅದು ಛಾಯೆ. ಆದರೆ ಮರುಭೂಮಿ ಮತ್ತು ನೀರು ಎರಡು ಸತ್ಯ ಸಂಗತಿ. ಮರುಭೂಮಿಗೂ ಸತ್ಯ, ನೀರು ಕೂಡ ಸತ್ಯ. ಭಗವಂತನ ಐಕ ಸೃಷ್ಟಿಯು ಭಕ್ತನಲ್ಲದವನಿಗೆ ಮಾಯೆ ಆಗಬಹುದು. ಭಕ್ತ ಇದನ್ನು ಎಂತ ಮಾಡ್ತಾನೆ? ವೈಕುಂಠ ಕನ್ಸಿಡರ್ ಮಾಡ್ತಾನೆ. ಆದರೆ ಅಭಕ್ತ ಈ ಮಾಯವಾದಿಗಳು ಅಂತ ಹೇಳುವಂಥದ್ದು ಮಾಯೆ. ಆದರೆ ಭಕ್ತನಿಗೆ ಭಗವಂತನ ಐಕ ಸೃಷ್ಟಿಯು ಅವನ ಬಹಿರಂಗ ಶಕ್ತಿಯ ಅಭಿವ್ಯಕ್ತಿಯಾಗಿ ಒಂದು ಸತ್ಯ ಸಂಗತಿ. ಭಕ್ತ ಎಸ್, ಮಾಯೆ ಕೂಡ ಭಗವಂತನ ಶಕ್ತಿ ಅವನಿಗೆ ಗೊತ್ತುಂಟು. ಆದರೆ ಭಗವಂತನ ಕಂಟ್ರೋಲ್ ಇರುವುದಂತ ಗೊತ್ತುಂಟು ಅವನಿಗೆ, ಭಕ್ತನಿಗೆ. ಆದರೆ ಭಗವಂತನ ಈ ಶಕ್ತಿಗಳೇ ಸರ್ವಸ್ವ ಅಲ್ಲ. ಯಾವುದು? ಈ ಮಹಾಮಾಯ ಇದರ ಶಕ್ತಿ ಸರ್ವಸ್ವ ಅಲ್ಲ. ಭಗವಂತನ ಅಂತರಂಗ ಶಕ್ತಿಯನ್ನು ಹೊಂದಿದ್ದಾನೆ. ಅಂತರಂಗ ಅಂದರೆ ಯೋಗಮಾಯ. ಅದು ವೈಕುಂಠ ಲೋಕಗಳೆಂಬ ಬೇರೊಂದು ಸೃಷ್ಟಿಯನ್ನು ಹೊಂದಿದೆ. ಅಲ್ಲಿ ತಮೋ ಗುಣವಿಲ್ಲ, ರಜೋಗುಣವಿಲ್ಲ, ಮಾಯೇ ಇಲ್ಲ ಮತ್ತು ಭೂತ ವರ್ತಮಾನಗಳಿಲ್ಲ. ಎಲ್ಲಿ? ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ತಮೋಗುಣ ಇಲ್ಲ, ರಜೋಗುಣ ಇಲ್ಲ, ಮಾಯೆ ಇಲ್ಲ, ಭೂತ ವರ್ತಮಾನ ಯಾವುದಿಲ್ಲ. ತನ್ನ ಅಲ್ಪಜ್ಞಾನದಿಂದಾಗಿ ಒಬ್ಬ ವ್ಯಕ್ತಿ ವೈಕುಂಠದಂಥ ಲೋಕಗಳ ಅಸ್ತಿತ್ವವನ್ನು ತಿಳಿದುಕೊಳ್ಳಲು ಅಶಕ್ತನಾಗಬಹುದು. ಯಾಕೆ ಇವ್ರಿಗೆ ಅರ್ಥ ಆಗುವುದು? ಯಾಕಂದ್ರೆ ಅಲ್ಪರು. ಆದರೆ ಅಷ್ಟರಿಂದ ವೈಕುಂಠದ ಅಸ್ತಿತ್ವವನ್ನು ಅಲ್ಲಗಳೆಯಲಾಗದು. ಈಗ ನಾನಿಲ್ಲ ಅಂತ ಹೇಳಿದ್ರೆ ವೈಕುಂಠ ಉಂಟು. ಆದರೆ ವಿಷಯ ಅಂತಂದ್ರೆ ಈ ಅಲ್ಪರು ಎಂತ ಮೂಢರು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಬಾಹ್ಯಾಕಾಶ ನೌಕೆ ಈ ಗ್ರಹಗಳನ್ನು ತಲುಪಲಾಗದು ಎಂದ ಮಾತ್ರಕ್ಕೆ ಅಂಥ ಗ್ರಹಗಳೇ ಇಲ್ಲ ಎಂದು ಅರ್ಥವಲ್ಲ. ಹೇಗೆಂದ್ರೆ ಈ ಸೈಂಟಿಸ್ಟ್ನವರು ಅವರಿಗೆ ಸ್ಪಿರಿಚುವಲ್ ವರ್ಲ್ಡ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅವರು ಹೇಳುವಂಥದ್ದು, ಒಂದು ವೇಳೆ ಇದ್ರೆ ನಾವು ಏರೋಪ್ಲೇನ್ ಹೋಗಬೇಕಿತ್ತು, ಆಗ ಇಲ್ಲ. ಎಂತ ನೋಡಿ, ಎಂತ ಕ್ಯಾಲ್ಕುಲೇಷನ್ ನೋಡಿ. ಅದೇ ಇಲ್ಲ ಪ್ರಭು ಹೇಳಿದ, ಬಾಹ್ಯಾಕಾಶ ನೌಕೆ ಈ ಗ್ರಹಗಳನ್ನು ತಲುಪಲಾಗೋದು ಎಂದು ಮಾತ್ರಕ್ಕೆ ಅಂಥ ಗ್ರಹ ಇಲ್ಲ ಎಂದು ಅರ್ಥ ಅಲ್ಲ. ಸೈಂಟಿಸ್ಟ್ನವರು ಈ ರೀತಿ ಯೋಚನೆ. ಏಕೆಂದ್ರೆ ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಅವುಗಳ ವಿವರಣೆ ಇದೆ.
ನಮಗೆ ಈ ಶಾಸ್ತ್ರದಲ್ಲಿ ಉಂಟು ವಿವರಣೆ, ವೈಕುಂಠ ಹೇಗುಂಟು, ಅಲ್ಲಿ ಎಂತ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ ಉಂಟು ಇದರಲ್ಲಿ. ಶ್ರೀಲ ಜೀವ ಗೋಸ್ವಾಮಿಗಳು ಉದ್ಧರಿಸಿರುವಂತೆ ದಿವ್ಯಲೋಕ ಅಥವಾ ವೈಕುಂಠದ ವಾತಾವರಣವು ಪಾರಮಾರ್ಥಿಕ ಗುಣಗಳಿಂದ ಶ್ರೀಮಂತವಾಗಿದೆ ಎಂಬುದನ್ನು ನಾವು ನಾರದ ಪಂಚಾರದಿಂದ ತಿಳಿಯಬಹುದು. ನೋಡಿ, ಗುಣಗಳಿಂದ ಶ್ರೀಮಂತವಾಗಿದೆ. ಈ ಪಾರಮಾರ್ಥಿಕ ಗುಣಗಳು ಭಗವಂತನ ಭಕ್ತಿ ಸೇವೆಯ ಮೂಲಕ ತಿಳಿದು ಬರುವಂತೆ ಲೌಕಿಕ ಗುಣಗಳಾದ ತಮೋಗುಣ, ರಜಗುಣ ಮತ್ತು ಸತ್ವಗುಣ ಭಿನ್ನವಾದ ಪಾರಮಾರ್ಥಿಕ ಗುಣ. ಪಾರಮಾರ್ಥಿಕ ಗುಣ ಮತ್ತೆ ಈ ನಮ್ಮ ರಜಗುಣ, ತಮೋಗುಣ, ಸತ್ವಗುಣ ಸೇಮ್ ಅಲ್ಲ, ಅಲ್ಲಿ ಭಿನ್ನವಾದಂತ ಹೇಳಿದ್ದಾರೆ. ಭಕ್ತರಲ್ಲದ ವರ್ಗಕ್ಕೆ ಸೇರಿದ ಜನರಿಗೆ ಅಂತ ಗುಣಗಳ ಸಾಧನೆ ಅಸಾಧ್ಯ. ಈ ಗುಣ ಬರಬೇಕಿದ್ರೆ, ನಾವು ಶುದ್ಧ ಸತ್ವ ಬರಬೇಕಿದ್ರೆ ಎಂತ ಮಾಡಬೇಕು? ಭಕ್ತಿ ಸೇವೆ ಮಾಡಬೇಕು. ಅಸಾಧ್ಯ ಹೇಳಿದ್ದಾರೆ ನೋಡಿ. ಪದ್ಮಪುರಾಣದ ಉತ್ತರ ಖಂಡದ ಪ್ರಕಾರ ಭಗವಂತನ ಸೃಷ್ಟಿಯಲ್ಲಿ ಕಾಲು ಭಾಗ ಲೌಕಿಕ ಪ್ರಪಂಚವಾಗಿದ್ದು ಅದರ ಆಚೆಗಿರುವ ಉಳಿದ ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಪ್ರಪಂಚವಾಗಿದೆ. 1/4 ಮೆಟೀರಿಯಲ್ ವರ್ಲ್ಡ್, 3/4 ಸ್ಪಿರಿಚುವಲ್ ವರ್ಲ್ಡ್. ಲೌಕಿಕ ಅಭಿವ್ಯಕ್ತಿ ಮತ್ತು ಆಧ್ಯಾತ್ಮಿಕ ಅಭಿವ್ಯಕ್ತಿಗಳ ನಡುವಣ ಸೀಮಾರೇಖೆ ವಿರಜಾ ನದಿ. ನೀವು ಇಲ್ಲಿ ಹೋದ್ರೆ, ಎಲ್ಲಿ ಅಂದರೆ ಲಾಸ್ಟ್ ಟೈಮ್ ನಾನು ಇದು ಮಾಡಿದೆ ಕ್ಲಾಸ್, ಯಾವುದು 2021 ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಪರಿಕ್ರಮ, ಈ ನವದ್ವೀಪ ಪರಿಕ್ರಮ ಕ್ಲಾಸ್ ಮಾಡಿದೆ. ಅದರಲ್ಲಿ ನಾನು ಫಸ್ಟ್ಗೆ ಹೇಳಿದೆ ವಿರಜದ ಬಗ್ಗೆ ಎಲ್ಲ ತಿಳಿಸಿದ್ದೇನೆ. ಹಾಗಾಗಿ ವಿರಜಾ ಎಂತ, ವಿರಜ ಇದು ಕನೆಕ್ಟ್. ವಿರಜ ನದಿ ದಾಟಿ ನಾವು ಸ್ಪಿರಿಚುವಲ್ ವರ್ಲ್ಡ್ಗೆ ಹೋಗುವಂಥದ್ದು. ವಿರಜಾ ರಿವರ್. ನೀವು ಶ್ರೀರಂಗಂ ಹೋದ್ರೆ ಅಲ್ಲಿ ನಾನು ಸರ್ಕ್ಯುಲೇಟ್ ಆಗುವಾಗ ಹಿಂದೆ ಬರುವಾಗ ಒಂದು ಜಾಗ ಉಂಟು, ಅದು ವಿರಜ. ಸ್ಪಿರಿಚುವಲ್ ಅಲ್ಲಿ ಯಾರು ಎಲಿವೇಟ್ ಆಗಿದ್ದಾರೆ ಅವರಿಗೆ ಆ ಸೌಂಡ್ ಕೇಳ್ತದೆ, ವಿರಜಾ ರಿವರ್. ಹಾಗೆ ಸೀಮಾರೇಖೆ ವಿರಜಾ ನದಿ. ಭಗವಂತನ ಶರೀರದ ಬೆವರಿನಿಂದ ಹರಿಯುವ ದಿವ್ಯ ಪ್ರವಾಹದ ವಿರಜ. ನೋಡಿ, ಬೆವರಿಂದ ಹರಿಯುವಂಥದ್ದು ನದಿಯಾಚೆ ಭಗವಂತನ ಸೃಷ್ಟಿಯ ಮುಕ್ಕಾಲಾಂಶವಿದೆ. ಈ ಭಾಗವು ಶಾಶ್ವತ, ಅಮರ, ಅಕ್ಷಯ ಮತ್ತು ಅನಂತವಾದದ್ದು. ಯಾವುದು? ಈ ಭಾಗ ಸ್ಪಿರಿಚುವಲ್. ಮತ್ತು ಅದು ಜೀವನ ಸ್ಥಿತಿಗಳ ಅತ್ಯುನ್ನತ ಪರಿಪೂರ್ಣ ಹೊಂದಿದೆ. ಅಪ್ಪಟ ಸತ್ವಗುಣ ಅಥವಾ ಪಾರಮಾರ್ಥಿಕವು ಐಕ ಗುಣಗಳಿಂದ ತದ್ವಿರುದ್ಧವಾದುದೆಂದು ಸಾಂಖ್ಯ ಕೌಮುದಿಯಲ್ಲಿ ಹೇಳಲಾಗಿದೆ. ಅಂದರೆ ಶುದ್ಧ ಸತ್ವ ಅಂದರೆ ಟೋಟಲ್ ಸ್ಪಿರಿಚುವಲ್. ಅದು ಅಲ್ಲಿರುವ ಎಲ್ಲ ಜೀವಿಗಳು ಸತತವಾಗಿ ಭಗವಂತನ ನಿತ್ಯ ಸಾಹಚರ್ಯ ಹೊಂದಿದ್ದವರು, ಅಸೋಸಿಯೇಷನ್. ನೋಡಿ, ಅಲ್ಲಿ ಭಗವಂತನೇ ಮುಖ್ಯಸ್ಥ ಮತ್ತು ಪ್ರಧಾನ ಚೇತನ. ಇಲ್ಲಿ ನಮಗೆ ಮುಖ್ಯಸ್ಥ ಆಗಲಿ ಇಚ್ಛೆ. ಸ್ಪಿರಿಚುವಲ್ ವರ್ಲ್ಡ್ ಹಾಗೆಲ್ಲ ಕೃಷ್ಣ ಮುಖ್ಯಸ್ಥ. ಅಲ್ಲಿ ಯಾವಾಗ ನಮಗೆ ನಾನು ಮುಖ್ಯಸ್ಥ ಆಗ ನಾವು ಇಲ್ಲಿ ಬರ್ತೇವೆ, ನಮ್ಮನ್ನು ಒದ್ದು ಇಲ್ಲಿಗೆ ಆಗ್ತಾರೆ. ಆಗಮ ಪುರಾಣಗಳಲ್ಲಿ ಕೂಡ ದಿವ್ಯಧಾಮವನ್ನು ಈ ಕೆಳಗಿನಿಂದ ವರ್ಣಿಸಲಾಗಿದೆ. ಅಲ್ಲಿ ಸೇರಿದವರು ಭಗವಂತನ ಸೃಷ್ಟಿಯೊಳಗೆ ಎಲ್ಲಿಗೆ ಬೇಕಾದರೂ ಹೋಗಲು ಸ್ವತಂತ್ರ. ಎಲ್ಲಿ ಬೇಕಾದರೂ ಹೋಗ್ಬೋದು. ಅವ್ರಿಗೆ ಓನು ಏರೋಪ್ಲೇನ್ ಇರ್ತದಂತೆ ಎಲ್ಲರಿಗೂ. ಪ್ರಭಾದ ಏನಂದ್ರೆ ಈಗ ಚಿತ್ರಕೇತು ನೋಡಿ, ಅವನ ಹತ್ರ ವಿಮಾನದಲ್ಲಿ ಬರ್ತಾನೆ ಎಲ್ಲಿಗೆ? ಕೈಲಾಸಕ್ಕೆ. ಹಾಗೆ ಸ್ಪಿರಿಚುವಲ್ ವರ್ಲ್ಡ್ ಕೂಡ ಇರ್ತದೆ. ಆದರೆ ಅದು ಹೇಗೆ ಅಂದರೆ ಈ ಫ್ಯಾಕ್ಟ್ರಿಯಿಂದ ಮಾಡೋದಲ್ಲ, ಅದು ಟೋಟಲಿ ಸಟಲ್, ಸೂಕ್ಷ್ಮ. ಅದು ಹೇಗೆಂದರೆ ಈ ಅರ್ಜುನ ಆ ಬ್ರಹ್ಮಾಸ್ತ್ರವನ್ನು ಜಸ್ಟ್ ಮಂತ್ರದಿಂದ ಕ್ರಿಯೇಟ್ ಮಾಡಿದೆ. ಈಗ ನೋಡಿ, ನಾವು ನ್ಯೂಕ್ಲಿಯರ್ ವೆಪನ್, ಇದಕ್ಕೆ ಸೈಂಟಿಸ್ಟ್ನವರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಮಾಡಿ ಇದೆಲ್ಲ ಮಾಡಬೇಕು. ಹಾಗೆ ಇಂಥದ್ದೆಲ್ಲ ಸೈನ್ಸ್. ಇದು ಪ್ರಾಪರ್, ದಿಸ್ ಈಸ್ ರಿಯಲ್ ಸೈನ್ಸ್. ಮಂತ್ರದಿಂದ ಮಾಡ್ಲಿಕ್ಕೆ ಆಗ್ತದಾ? ನಿಮ್ಗೆ ನ್ಯೂಕ್ಲಿಯರ್ ವೆಪನ್ ಆಗ್ತದಾ? ನಿಮ್ದು ಎಂತ ಸೈಂಟಿಸ್ಟ್ ನಿಮ್ದು? ಏನೂ ಅಲ್ಲ. ಹಾಗೆ ಅಲ್ಲಿ ಸೇರಿದವರು ಭಗವಂತ ಸೃಷ್ಟಿಯೊಳಗೆ ಎಲ್ಲಿ ಬೇಕಾದ್ರೂ ಹೋಗಲು ಸ್ವತಂತ್ರರು. ಭಗವಂತನ ಅಂತಹ ಸೃಷ್ಟಿಗೆ ವಿಶೇಷವಾಗಿ ಮುಕ್ಕಾಲಾಂಶ ವಲಯದಲ್ಲಿ ಮಿತಿಯೇ ಇಲ್ಲ. ಆ ವಲಯದ ಚೈತನ್ಯವು ಅನಂತವಾದುದರಿಂದ ಭಗವಂತ ಮತ್ತು ಜೀವಿಯ ಈ ಸಂಬಂಧಕ್ಕೆ ಇತಿಹಾಸವು ಇಲ್ಲ ಅಥವಾ ಕೊನೆಯೇ ಇಲ್ಲ. ಅನ್ಲಿಮಿಟೆಡ್. ಅಲ್ಲಿ ಲೌಕಿಕ ಗುಣಗಳಾದ ತಮೋಗುಣ ಮತ್ತು ರಜಗುಣ ಸಂಪೂರ್ಣವಾಗಿ ಇಲ್ಲವಾದ್ರಿಂದ ಅಲ್ಲಿ ಸೃಷ್ಟಿ ಅಥವಾ ಲಯದ ಪ್ರಶ್ನೆಯೇ ಉದ್ಭವಿಸುವುದು ಎಂಬ ತೀರ್ಮಾನಕ್ಕೆ ಬರಬಹುದು. ಏಕೆಂದ್ರೆ ಅಲ್ಲಿ ರಜಗುಣ ತಮೋಗುಣ ಇಲ್ಲ, ಮತ್ತೆ ಅಂತಂದ್ರೆ ಸೃಷ್ಟಿಯ ಪ್ರಶ್ನೆ ಇಲ್ಲ. ಯಾಕೆ ನಮಗೆ ಭೌತಿಕ ಲೋಕ ಇದು ಎಂತ ಹೇಳುವಂಥದ್ದು. ಭೌತಿಕ ಲೋಕದಲ್ಲಿ ನಮ್ಮ ದೇಹ ಇದು ಮೆಟೀರಿಯಲ್, ಇದು ನಾವು ಬಿಟ್ಟು ಹೋಗ್ಬೇಕು. ಆತ್ಮ ಸ್ಪಿರಿಚುವಲ್, ದೇಹ ಮೆಟೀರಿಯಲ್. ಐಕ ಪ್ರಪಂಚ ಪ್ರತಿಯೊಂದು ಸ್ಪಷ್ಟವಾಗಿದೆ ಮತ್ತು ಪ್ರತಿಯೊಂದು ಲಯವಾಗುತ್ತದೆ. ಎಲ್ಲಿ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಲಯ ಆಗ್ತದೆ.
ಸೃಷ್ಟಿ ಮತ್ತು ಲಯದ ನಡುವಣ ಜೀವಿತದ ಅವಧಿಯು ಹಂಗಾಮಿಯಾದದ್ದು. ದಿವ್ಯಲೋಕದಲ್ಲಿ ಸೃಷ್ಟಿಯೂ ಇಲ್ಲ, ಲಯವೂ ಇಲ್ಲ. ಅಲ್ಲಿನೇ ಸೃಷ್ಟಿ ಕೂಡ ಇಲ್ಲ, ಲಯ ಕೂಡ ಇಲ್ಲ. ಹೀಗಾಗಿ ಜೀವಿತದ ಅವಧಿಯು ಶಾಶ್ವತವಾಗಿ ಅನಂತ ಅನಂತ. ಬೇರೆ ಮಾತ್ರ ಹೇಳುವುದಾದರೆ ದಿವ್ಯಲೋಕದಲ್ಲಿ ಎಲ್ಲವೂ ಅಮರ, ಜ್ಞಾನಮಯ ಮತ್ತು ಆನಂದಮಯ. ಸಚ್ಚಿತ್ತ ಆನಂದ. ಅಮರ ಅಂದರೆ ಸತ್, ಚಿತ್ತ ಅಂದರೆ ಜ್ಞಾನಮಯ, ಆನಂದ ಅಂದರೆ ಬ್ಲಿಸ್, ಸಚ್ಚಿದ ಆನಂದ. ಆಕ್ಚುಲಿ ಆತ್ಮ ಕೂಡ ಸಚ್ಚಿದ ಆನಂದ. ಆದರೆ ಈ ಭೌತಿಕ ಲೋಕದಲ್ಲಿ ನಾವು ಕಂಟ್ಯಾಮಿನೇಟ್ ಆಗಿದ್ದೇವೆ. ನಾವೀಗ ಆಚೆ ಬರಬೇಕು, ಅನ್ಕಂಟ್ಯಾಮಿನೇಟ್ ಆಗಬೇಕು. ಅಕ್ಷಯವಾದ್ದರಿಂದ ಕಾಲಮಾನದ ಪ್ರಕಾರ ಭೂತ, ವರ್ತಮಾನ ಮತ್ತು ಭವಿಷ್ಯಗಳು ಇಲ್ಲ. ಅಲ್ಲಿ ಕಾಲದ ಪ್ರಭಾವ ಇಲ್ಲದಿರುವುದು ಎದ್ದು ಕಾಣುತ್ತದೆ ಎಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಈ ಲೌಕಿಕ ಅಸ್ತಿತ್ವವು ಭೂತ, ವರ್ತಮಾನ ಮತ್ತು ಭವಿಷ್ಯತ್ನ ವಿಷಯದಲ್ಲಿ ಕಾಲದ ಪ್ರಭಾವವನ್ನು ಪ್ರಧಾನವಾಗಿಸುವ ವಸ್ತುಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಂದ ವ್ಯಕ್ತವಾಗುತ್ತದೆ. ದಿವ್ಯಲೋಕದಲ್ಲಿ ಕಾರಣ ಮತ್ತು ಕಾರ್ಯಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಲ್ಲ. ಕಾರಣ ಮತ್ತು ಕಾರ್ಯಗಳ ಕ್ರಿಯೆ ಪ್ರತಿಕ್ರಿಯೆ ಇಲ್ಲ. ಆದ್ದರಿಂದ ಅಲ್ಲಿ ಜನನ, ಬೆಳವಣಿಗೆ, ಅಸ್ತಿತ್ವ, ಸ್ಥಿತ್ಯಂತರ, ಕ್ಷಯ ಮತ್ತು ಲಯ, ಈ 6 ಚೇಂಜಸ್ ಇನ್ ಬಾಡಿ, 6 ಐಹಿಕ ಬದಲಾವಣೆಗಳು ಇಲ್ಲ ಅಲ್ಲಿ ಸ್ಪಿರಿಚುವಲ್ ವರ್ಲ್ಡ್. ಅದು ಲೌಕಿಕ ಜಗತ್ತಿನಲ್ಲಿ ಅನುಭವಕ್ಕೆ ಬರುವ ಮಾಯ ಇಲ್ಲದ ಭಗವಂತನ ಶಕ್ತಿಯ ಅಪ್ಪಟ ವ್ಯಕ್ತಿ. ಅಲ್ಲಿ ಮಾಯೆ ಇಲ್ಲ, ಭಗವಂತನ ಶಕ್ತಿ, ಅಲ್ಲಾಹನ ಶಕ್ತಿ, ಯೋಗಮಾಯ. ಇಡೀ ವೈಕುಂಠದ ಅಸ್ತಿತ್ವವೇ ಇಲ್ಲಿ ಪ್ರತಿಯೊಬ್ಬನು ಭಗವಂತನ ಅನುಯಾಯಿ ಎಂದು ಸಾರುತ್ತದೆ. ಎಲ್ಲರೂ ಕೃಷ್ಣನ ಫಾಲೋವರ್ಸ್. ಅಲ್ಲಿ ಭಗವಂತನ ಪ್ರಧಾನ ನಾಯಕ, ಮೇನ್ ಕೃಷ್ಣ ಅಲ್ಲಿ ಸೆಂಟ್ರಲ್ಲಿ. ಅವನ ನಾಯಕತ್ವಕ್ಕೆ ಸ್ಪರ್ಧೆ ಇಲ್ಲ. ಇಲ್ಲಿ ನೋಡಿ ಎಲೆಕ್ಷನ್ ಆಗ್ತದೆ, ನಾನು ಗೆಲ್ತೇನೆ ಅಂತ ನಾಯಕತ್ವಕ್ಕೆ. ಅಲ್ಲಿಲ್ಲ ಎಲೆಕ್ಷನ್ ಇಲ್ಲ, ವಾಲಂಟರಿ ವಿನ್ ಕೃಷ್ಣ. ಎಲ್ಲ ಜನರು ಭಗವಂತನ ಅನುಯಾಯಿಗಳು. ಭಗವಂತನೇ ಪ್ರಧಾನ ನಾಯಕ. ಜೀವಿಗಳೆಲ್ಲರ ಅಗತ್ಯಗಳನ್ನು ಅದು ಪೂರೈಸುವುದರಿಂದ ಜೀವಿಗಳೆಲ್ಲ ಅವನಿಗೆ ಅಧೀನರು. ಜೀವಿಗಳೆಲ್ಲರ ಅಗತ್ಯಗಳನ್ನು ಪೂರೈಸುವಂತ ನೋಡಿ ಕೃಷ್ಣ ಪೂರೈಸ್ತಾನೆ. ಹಾಗೆ ನಾವೆಲ್ಲ ಅಧೀನರು, ಅವನು ಅಂಡರ್ ಇರುವವರು. ಇದು ವೇದಗಳಲ್ಲಿ ದೃಢಪಟ್ಟಿದೆ. ಎಸ್ ಕೃಷ್ಣ ಚೈತನ್ಯ